ಭಾರತೀಯ ಕ್ಯಾಥೋಲಿಕ್ ಧರ್ಮಾಧ್ಯಕ್ಷರ ಮಂಡಳಿಯ ಸೂಚನೆಯ ಮೇರೆಗೆ ಉಡುಪಿ ಧರ್ಮ ಪ್ರಾಂತ್ಯದ ಚರ್ಚ್ಗಳಲ್ಲಿ ಭಾನುವಾರ ಭಾರತೀಯ ಸೇನೆಗೆ ಹಾಗೂ ಯೋಧರಿಗೆ ಒಳಿತಾಗುವಂತೆ ಆಶಿಸಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಪ್ರತಿಯೊಂದು ಚರ್ಚ್ಗಳಲ್ಲಿ ಭಾನುವಾರದ ಬಲಿಪೂಜೆಯ ವೇಳೆ ಗಡಿಯಲ್ಲಿ ದೇಶವನ್ನು ಕಾಯುವ ಸೈನಿಕರಿಗೆ ಒಳಿತಾಗುವಂತೆ ಕೋರಿ ವಿಶೇಷ ಪರಮಪ್ರಸಾದದ ಆರಾಧನೆಯ ಮೂಲಕ ಧರ್ಮಗುರುಗಳು ಪ್ರಾರ್ಥನೆಯನ್ನ ಸಲ್ಲಿಸಿದರು. ತಮ್ಮ ಅಧಿಕೃತ ವಾರ್ಷಿಕ ಭೇಟಿಯಲ್ಲಿರುವ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಡಾ ಜೆರಾಲ್ಡ್ ಐಸಾಕ್ ಲೋಬೋ ಅವರು ಕಾರ್ಕಳ ತಾಲೂಕಿನ ಬೆಳ್ಮಣ್ ಸಂತ ಜೋಸೆಫರ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನಾ ವಿಧಿಯನ್ನು ನೆರವೇರಿಸಿ ದೇಶ ಕಾಯುವ ಸೈನಿಕರಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಇದೇ ವೇಳೆ ಕ್ರೈಸ್ತ ಧರ್ಮ ಸಭೆಗೆ ನೂತನ ಜಗದ್ಗುರುವಾಗಿ ಆಯ್ಕೆಯಾಗಿರುವ ಪೋಪ್ 14ನೇ ಲಿಯೋ ಅವರಿಗೆ ಶುಭ ಕೋರಿ ವಿಶೇಷ ಆರಾಧನೆಯನ್ನು ಸಲ್ಲಿಸಲಾಯಿತು. ಆತ್ಮೀಯರೇ, ಭಾರತ ದೇಶ ನಮ್ಮ ದೇಶ, ಸುಂದರ ದೇಶ. ವಿವಿಧ ಧರ್ಮಗಳ, ಸಂಸ್ಕೃತಿಗಳ, ಭಾಷೆಗಳ, ಆಚಾರ ವಿಚಾರಗಳ ಸುಂದರವಾದ ದೇಶ. ಈ ಭಾರತೀಯ ದೇಶದ ಪ್ರಜೆಗಳಾದರೂ ನಮಗೆ ತುಂಬ ಸಂತೋಷ ಮತ್ತು ಭಾರತೀಯರಾಗಿ ನಮ್ಮ ದೇಶದ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಆದರೆ ಗಡಿ ಪ್ರದೇಶದಲ್ಲಿ ನಮ್ಮ ಯೋಧರು, ನಮ್ಮ ಸೈನಿಕರು ನಾವು ಶಾಂತಿಯಿಂದ ನಿದ್ರೆ ಮಾಡುವಂತೆ ದೇಶದ ಗಡಿಯನ್ನು ಕಾಪಾಡ್ತಾ ಇದ್ದಾರೆ. ಮತ್ತು ಯಾವ ಎಕ್ಸ್ಟ್ರೀಮ್ ವೆದರ್ಸ್ ಅಂತ ಹೇಳ್ತೇವೆ, ನಮ್ಮ ವೆದರ್ ಎಕ್ಸ್ಟ್ರೀಮ್ ಕೋಲ್ಡ್, ವಿಂಟರ್ ಅಥವಾ ಸಮರ್, ದೇಶದ ರಕ್ಷಣೆ ಮಾಡ್ತಾ ಇದ್ದಾರೆ. ಆ ಯೋಧರಿಗೆ ಒಂದು ಸಲಾಂ. ಇತ್ತೀಚಿನ ದಿನಗಳಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಸ್ವಲ್ಪ ಯುದ್ಧದ ವಾತಾವರಣ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಚರ್ಚಿನಲ್ಲಿ ನಾವು ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಈ ಕದನ ವಿರಾಮ ಘೋಷಣೆಯಾದಂತೆ ವಿರಾಮವಾಗಲಿ, ಎರಡೂ ದೇಶದಲ್ಲಿ ಶಾಂತಿ ನೆಲೆಸಲಿ, ನಮ್ಮ ಯೋಧರು ಸುಭದ್ರರಾಗಿರುವಂಥ ನಾವು ವಿಶೇಷ ಪ್ರಾರ್ಥನೆಯನ್ನು ಇವತ್ತು ಸಲ್ಲಿಸಿದ್ದೇವೆ. ನಮ್ಮ ಎರಡು ದೇಶದ ರಾಜಕೀಯ ನಾಯಕರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಈ ನಮ್ಮ ರಾಜಕೀಯ ಮುಖಂಡರುಗಳಿಗೆ ಈ ನಮ್ಮ ಯೋಧರ, ಅಮಾಯಕರ, ನಾಗರಿಕರ ಜೀವದ ಬಗ್ಗೆ ಸ್ವಲ್ಪ ಕಾಳಜಿದ್ದು ಅವರ ಒಳ್ಳೆಯ ಮನಸ್ಸಿನಿಂದ, ಅವರ ಸ್ವಪ್ರತಿಷ್ಠೆ ಅಥವಾ ಅಹಂ ಭಾವಿಸದೆ ಒಳ್ಳೆಯ ಮನಸ್ಸಿನಿಂದ ಕದನ ವಿರಾಮ ಘೋಷಿಸಿ ಅದರಂತೆ ನಡೆಯಲು ಅವರಿಗೆ ಒಳ್ಳೆಯ ಮನಸ್ಸನ್ನು ನೀಡುವುದೇವಂತ ನಾವು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಅದರ ಜೊತೆಗೆ ಇನ್ನು ನಮಗೆ ಗುಡ್ ಶೆಪರ್ಡ್ ಸಂಡೇ, ಒಳ್ಳೆಯ ಕುರುಬ ಅಂತೇವೆ, ಗುಡ್ ಶೆಪರ್ಡ್, ಬರೋ ಗೋವಳಿ, ಇವತ್ತು ಮತ್ತು ಈ ಹಬ್ಬಕ್ಕೆ ಪೂರಕವಾಗಿ ಇದೇ ವಾರದಲ್ಲಿ ನಮಗೆ ನಮ್ಮ ಇಡೀ ಧರ್ಮಸಭೆಗೆ ಹೊಸ ಜಗದ್ಗುರುಗಳು ನೇಮಕ ಆಯ್ಕೆಗೊಂಡಿದ್ದಾರೆ. ಅವರ ಹೆಸರು ಲಿಯೋ ದ 13. ಕೊಂಕಣಿ ಭಾಷೆಯಲ್ಲಿ ನಾವು ಲಿಯಾವ್ ಸೌದಾವ್ ಅಂತ ಹೇಳ್ತೇವೆ. ಗುಡ್ ಶೆಪರ್ಡ್ ಸಂಡೇಗೆ ಇಂಥ ಒಬ್ಬರು ನಾಯಕರು ನಮಗೆ ದೊರೆತದ್ದು ನಮ್ಮ ಪುಣ್ಯ. ಪೋಪ್ ಫ್ರಾನ್ಸಿಸ್ ಹಾಗೆಯೇ ಈ ಜಗದ್ಗುರುಗಳು ಬಡವರ ಬಗ್ಗೆ ಮತ್ತು ನಿರಾಶ್ರಿತರ ಬಗ್ಗೆ ಬಹಳ ಕಾಳಜಿ ಉಳ್ಳವರು. ಪೆರು, ಈ ನಮ್ಮ ಲ್ಯಾಟಿನ್ ಅಮೆರಿಕದ ದೇಶದಲ್ಲಿ ತುಂಬ ಸೇವೆಯನ್ನು ಮಾಡಿದವರು. ಆದ್ದರಿಂದ ಪೋಪ್ ಫ್ರಾನ್ಸಿಸ್ ಅವರ ಹಾಗೆಯೇ ಅವರು ಹೇಗೆ 68 ದೇಶಗಳಿಗೆ ಶಾಂತಿ ದೂತರಾಗಿ ಹೋದರೋ ಅದೇ ರೀತಿ ಪೋಪ್ ಜಗದ್ಗುರು ಲಿಯೋ ದ 14 ಅವರು ಕೂಡ ಅದೇ ಸಾಧನೆ ಮಾಡಲಿ ಅಂತ ಅವರಿಗಾಗಿ ಕೂಡ ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಭಾರತೀಯ ಪ್ರತಿ ಪ್ರಜೆಗಳಿಗೆ, ಹಿಂದೂ, ಮುಸ್ಲಿಂ, ಕ್ರಿಸ್ತ, ಸಿಖ್, ಜೈನ ಎಲ್ಲ ಪ್ರಜೆಗಳಿಗೆ ನಾವಿವತ್ತು ಪ್ರಾರ್ಥನೆ ಮಾಡಿ ದೇವರಿಗೆ ಹರಕೆಯನ್ನು ಸಲ್ಲಿಸಿದ್ದೇವೆ. ದೇವರು ನಮಗೆ ಶಾಂತಿ, ಸಮಾಧಾನ ನೀಡಲಿ. ನಮಸ್ಕಾರ.